ಸವಿತಾ ಸಮಾಜ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ಸುಮಾರು 6 ಲಕ್ಷ ವೆಚ್ಚದಲ್ಲಿ 600 ಸವಿತಾ ಸಮಾಜದ ಕ್ಷೌರಿಕ ವೃತ್ತಿ ಮಾಡುವ ಬಂಧುಗಳಿಗೆ ಆಹಾರ ಸಾಮಗ್ರಿ ಕಿಟ್ ಜೊತೆಗೆ ಕ್ಷೌರಿಕ ವೃತ್ತಿಗೆ ಬೇಕಾಗುವ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಉಡುಪಿಯ ಅಂಬಲಪಾಡಿ ಸವಿತಾ ಸಮಾಜ ಸಮುದಾಯ ಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗಭೂಷಣ್ ಉಡುಪ ಕಿಟ್ ಅನ್ನು ವಿತರಿಸಿ ಮಾತನಾಡಿದರು. ಕೊರೋನಾ ಈ ಸಂಕಷ್ಟದ ಸಂದರ್ಭದಲ್ಲಿ ಸಮಾಜದ ಬಂಧುಗಳಿಗೆ ಆರ್ಥಿಕವಾಗಿ ಧೈರ್ಯ ತುಂಬುವ ಕೆಲಸ ಆಗುತ್ತಿದೆ. ಸೊಸೈಟಿಯಲ್ಲಿ ಬಂದ ಲಾಭಾಂಶದಿಂದ ಇಂದು ಆರ್ಥಿಕವಾಗಿ ಹಿಂದುಳಿದ ಬಂಧುಗಳಿಗೆ ಅಕ್ಕಿ, ಮನೆಗೆ ಬೇಕಾಗುವ ಸಾಮಗ್ರಿಗಳನ್ನು ವಿತರಿಸುವುದು ಉತ್ತಮ ಕೆಲಸ ಎಂದರು. ಇನ್ನು ಈ ಸಂದರ್ಭ ಸವಿತಾ ಸಮಾಜ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ನವೀನ್ ಚಂದ್ರ ಭಂಡಾರಿ, ಸಮಾಜ ಸೇವಕ ವಿಶು ಶೆಟ್ಟಿ ಅಂಬಲಪಾಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಂಸ್ಥೆಯನ್ನು ಹುಟ್ಟುಹಾಕಿ ಭಾಳ ಅದರ ಸಕ್ರಿಯ ಸದಸ್ಯರಾಗಿ ಮತ್ತು ಅಧ್ಯಕ್ಷರಾಗಿದೆ. ಈ ಒಂದು ಕ್ಲಿಷ್ಟಕರ ಕಾಲ ಏನಂದರೆ ಯಾವಾಗಲೂ ಅಪರ್ಚುನಿಟೀಸ್ ಯಾವಾಗ ಸಹಾಯ ಇರುವಂಥದ್ದು ಅವ್ರಿಗೆ ಮತ್ತು ಉನ್ನತೀಕರಣಗೊಳಿಸಲಿಕ್ಕೆ, ಅವರಿಗೆ ಮನಸ್ಥೈರ್ಯ ಕೊಡಲಿಕ್ಕೆ. ಯಾಕಂದರೆ ನಿರುದ್ಯೋಗ ಆಗಿದ್ದಾರೆ, ಯಾಕಂದರೆ ಉದ್ಯೋಗ ಇಲ್ಲ, ಅವರೆಲ್ಲ ಸ್ವಾವಲಂಬಿಗಳು, ಅವರೆಲ್ಲರೂ ಕೂಡ ಸ್ವಾಭಿಮಾನಿಗಳು. ಅವ್ರು ಇನ್ನೊಬ್ಬರ ಕೇಳಿ ಪಡೆಯುವಂಥ ಒಂದು ಮನಸ್ಥಿತಿ ಅವರು ತೆಗೆದುವುದಿಲ್ಲ. ಯಾಕಂದರೆ ಒಂದು ಮಾನವೀಯ ಗುಣ ಹೊಂದಿದ್ದವರಿಗೆ ಇನ್ನೊಬ್ಬರು ಕೇಳುವಂಥ ಗುಣ ಇರುವುದು. ಅದನ್ನು ಈ ಕೊರೋನಾ ಸುಳ್ಳು ಮಾಡಿದೆ. ಹಣ ಮುಖ್ಯ ಅಲ್ಲ, ಬದುಕುವ ಧೈರ್ಯ ಮುಖ್ಯ. ದುರಂತ ಬಂದರೆ ಅದನ್ನು ಎದುರಿಸುವುದು ಮುಖ್ಯ. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಕೊರೋನಾದಂಥ ಇನ್ನೊಂದು ಹೆಸರಿನ ಕಾಯಿಲೆ ಬಂದರೂ ಬರ್ಬೋದು. ಯಾಕಂದರೆ ಇದು ನಮಗೆ ಪಾಠ. ಅದಕ್ಕಾಗಿ ನಾವು ಇನ್ನು ದುರಂತವನ್ನು ಎದುರಿಸಲಿಕ್ಕೆ ಶಕ್ತಿಯುತವಾದ ಮಾನಸಿಕ ಸದೃಢತೆಯನ್ನು ನಾವು ಮಾಡಿಕೊಂಡು ಸಮಾಜದಲ್ಲಿ ಬದುಕುವ ರೀತಿಯನ್ನು ಕಲಿಬೇಕು.